ವಾಮಂಜೂರು ತಿರುವೈಲುಗುತ್ತಿನಲ್ಲಿ ಹೊನಲು ಬೆಳಕಿನ ಸಂಕುಪುಂಜ ದೇವುಪುಂಜ ಜೋಡುಕರೆ ಕಂಬಳ ಆರಂಭಗೊಂಡಿದೆ. ವಾಮಂಜೂರು ತಿರುವೈಲು ಶ್ರೀ ಅಮೃತೇಶ್ವರ ದೇವಸ್ಥಾನದ ಎದುರಿನ ತಿರುವೈಲುಗುತ್ತಿನ ಕಂಬಳ ಗದ್ದೆಯಲ್ಲಿ ತಿರುವೈಲೋತ್ಸವ ವೈಭವದಿಂದ ನಡೀತಾ ಇದೆ. ಅಮೃತೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ ಬಳಿಕ ಜೋಡುಕರೆಯಲ್ಲಿ ಕರಾವಳಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಗಣೇಶ್ ರಾವ್ ಕಂಬಳವನ್ನು ಉದ್ಘಾಟಿಸಿದರು. 8ನೇ ವರ್ಷದ ಕಂಬಳದಲ್ಲಿ 160ಕ್ಕೂ ಹೆಚ್ಚಿನ ಕೋಣಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದಾರೆ ಕಂಬಳ ಆಯೋಜಕರು. ಕಲ್ತಿನ ಮಾತ ವಿದ್ಯಾರ್ಥಿಗಳು ನೂದಕ್ಕೆ ನೂದು ಉದ್ಯೋಗ ಅವಕಾಶ ಒದಗಿಸ ಒಂದು ಸಮಾಜಗೊಂಜಿ ಸಂದೇಶ ದಾಪಂಡ ನಮ್ಮ ದಿನನಿತ್ಯ ಅನೇಕ ಸಂದರ್ಭ ಎಲ್ಲೆಲ್ಲಿ ವೈಯಕ್ತಿಕ ವಿಚಾರಗಳು ಮನಸ್ತಾಪ ಮಂತೊಂಡು ಮೋನೆ ತೂವಂದೆ ತೆಲಿಪಂದೆ ಎಂಕ್ಲ ಆರೋಗ್ಯ ಹಾಲ್ಮಂತದ ಎಂಕ್ಲ ಜೀವನ ಮಲ್ಪುನಾತ್ ಐನು ಬಿರಲು ಒಂಜೆ ಲೆಕ್ಕ ಇಪ್ಪುಜಿ ಐನು ಬಿರಲು ಐನು ಲೆಕ್ಕ ಉಂಡು ಅವು ದೇವರನ್ನ ಸೃಷ್ಟಿ ಆ ಎರಲೇನು ತೋಜಾಲೆ ಅವು ಬಲಿಪುನಗ ಕಂಬಳ ಇತ್ತ ಇದು ವರ್ಲ್ಡ್ ರೆಕಾರ್ಡ್ ಏರು ಪ್ರಪಂಚದ ಬಲಿಪುನಿಟ್ಟು ಉಳ್ಳೇರ ಐ ಹುಡುಕೋರಡು ಐಕ ಪೂರ ರೀತಿ ಆಯ್ನ ಸಹಾಯ ಸಹಕಾರ ಮಂತದ ಇರುತ್ತ ದಿನ ಐನ ಚೂನಾಗ ಮತ್ಮಲು ಪೊಣ್ಣು ಇಚ್ಚಿನ ಮತ್ತಿನ ಹೊರಿತೊಂಡು ಅಭಿವೃದ್ಧಿಗೆ ಹೋಗೋದ್ರಾಗ ಎಂಕ್ಲ ಹಿರಿಯರನ್ನು ಪಾಡಿಕೊರಂಚಿನ ಒವ್ವೇ ಸಂಸ್ಕಾರಯುತವಾಯಿನ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ಇಪ್ಪುರಂಚಿನ ಆ ಒಂದು ಕುಟುಂಬ ಒಂಜಿ ಮಲ್ಲ ಮಟ್ಟಡ ಮಿಥುನ್ ರೈಕ್ನ ಸಹಕಾರ ಪೂರನ್ನ ಸಹಕಾರ ಇನಿ ಮಲ್ತೊಂಡು ಪಂದ್ರ ಖುಷಿ ಹಾಕೊಂಡು ಇನಿ ಮಾಲಾಡಿ ಅಜಿತ್ ಕುಮಾರ್ ರೈಕ್ಲು ಬೈದೇರು ಆ ಒಂದು ಕಾರ್ಯಕ್ರಮ